ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಎಂದು ಭಾಷಣ ಮಾಡುವ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಡಬಲ್ ಇಂಜಿನ್ ಸರ್ಕಾರ ಯಾವುದೇ ಇಂಜಿನ್ ಇಲ್ಲದೆ ನಿಂತಿದೆ ಎಂದು ಎಸ್ಡಿಪಿ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮೈಸೂರು ಲೇವಡಿ ಮಾಡಿದ್ದಾರೆ. ಅವರು ಕೈಕಂಬದಲ್ಲಿ ಉದ್ಘಾಟನೆಗೊಂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ವಿಧಾನಸಭಾ ಕ್ಷೇತ್ರದ ಕಚೇರಿಯನ್ನ ಉದ್ಘಾಟಿಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಾವಿರಾರು ಕೋಟಿ ರೂಪಾಯಿ ಹೆದ್ದಾರಿಯ ನಿರ್ವಹಣೆಗೆ ಎಂದು ಪ್ರತಿ ವರ್ಷ ಮಂಜೂರಾದರೂ ಹೆದ್ದಾರಿ ನಿರ್ವಹಣೆಯಾಗದೆ ಜನರ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ. ಜಿಲ್ಲೆಯಲ್ಲಿನ ಪ್ರತಿ ಸರ್ವಿಸ್ ರೋಡ್ಗಳ ಸಮಸ್ಯೆ ಇನ್ನೂ ಸರಿಯಾಗಿಲ್ಲ. ಜಿಲ್ಲೆಯಲ್ಲಿ ಡ್ರಗ್ ಮಾಫಿಯಾ ನಿಯಂತ್ರಿಸಲು ಪೊಲೀಸ್ ಇಲಾಖೆ ವಿಫಲವಾಗಿದೆ. ಅಕ್ರಮ ಮರಳು ಮಾಫಿಯಾ ನಿಯಂತ್ರಣ ಮಾಡಲು ಸಾಧ್ಯವಾಗದೇ ಇದ್ದರೂ ನಳಿನ್ ಕುಮಾರ್ ಕಟೀಲ್ ಅವರು ಬೇರೆ ರಾಜ್ಯದ ಬಗ್ಗೆ ಮಾತನಾಡುತ್ತಾರೆ. ಆದರೆ ಅವರ ಜಿಲ್ಲೆಯಲ್ಲಿರುವ ಸಮಸ್ಯೆಗಳನ್ನು ಮೊದಲು ಪರಿಹರಿಸಲಿ ಎಂದು ಅವರು ಹೇಳಿದರು. ಇಲ್ಲಿನ ಶಾಸಕರ ಬಿಸಿ ರೋಡ್ ಸೌಂದರ್ಯೀಕರಣ ಘೋಷಣೆಯಾಗಿ ಉಳಿದಿದೆ. ಮಾಜಿ ಸಚಿವರ ಸಮಯದಿಂದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಲು ಸಾಧ್ಯವಾಗಿಲ್ಲ ಎಂದು ಆರೋಪಿಸಿದ ಅವರು, ಎಲ್ಲ ಸಮಸ್ಯೆಗಳನ್ನು ಕಾಲಮಿತಿಯೊಳಗಡೆ ಪರಿಹಾರ ಮಾಡದಿದ್ದರೆ ಎಸ್ಡಿಪಿಐ ಸಂಘಟನೆ ಸಮಸ್ಯೆ ಪರಿಹಾರಕ್ಕಾಗಿ ಹೋರಾಟದ ಹಾದಿ ಹಿಡಿಯಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಕ್ಷೇತ್ರವನ್ನ ಈ ಲೋಕಸಭಾ ಕ್ಷೇತ್ರ ಅಂದರೆ ಈ ಬಂಟ್ವಾಳ ಕ್ಷೇತ್ರ ಇರುವಂತಹ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ನಳಿನ್ ಕುಮಾರ್ ಕಟೀಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಹೌದು. ಅದೇ ರೀತಿ ಈ ಪಕ್ಷದ ಅವರ ಆಡಳಿತ ಇರುವ ಪಕ್ಷದ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅವರದೇ ಪಕ್ಷ ಆಡಳಿತದಲ್ಲಿದೆ. ಆಗಾಗ ಅವರು ಭಾಷಣ ಮಾಡಬೇಕಾದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಈಗ ಡಬಲ್ ಇಂಜಿನ್ ಹೋಗಿ ಯಾವುದೇ ಇಂಜಿನ್ ಇಲ್ಲದೆ ನಿಂತುಕೊಂಡಿದೆ. ನೀವು ಪತ್ರಕರ್ತರು ನಮ್ಗೆ ಗೊತ್ತಿದೆ, ಬಿಸಿ ರೋಡ್ನಿಂದ ಅಥವಾ ನಮ್ಮ ಬೆಲ್ಕಾರ್ ಕಡೆಯಿಂದಲೇ ನೀವು ನೋಡಿದ್ರು ಕೂಡ ಇಲ್ಲಿಂದ ಹಿಡಿದು ಸುರತ್ಕಲ್ಲಿರುವಂಥ ನಮ್ಮ ಏನು ಹೆದ್ದಾರಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಈ ಹೆದ್ದಾರಿಯ ಒಂದು ಮೈಂಟೆನೆನ್ಸ್ಗೋಸ್ಕರ ಸ್ಯಾಂಕ್ಷನ್ ಆಗ್ತದೆ. ಅದು ಹೆದ್ದಾರಿಯ ಬದಿಗಳಲ್ಲಿರುವಂತಹ ಜಂಗಲ್ ಕಟ್ಟಿಂಗ್ ಇರ್ಬೋದು, ಆ ಡಿವೈಡರ್ಗಳ ನಡುವೆ ಇರುವಂತಹ ಅಲ್ಲಿರುವಂತಹ ಜಂಗಲ್ ಕ್ಲಿಯರೆನ್ಸ್ ಇರ್ಬೋದು, ಅಥವಾ ಅದರ ಸೌಂದರ್ಯೀಕರಣ ಇರ್ಬೋದು, ಅಥವಾ ಟ್ರ್ಯಾಕ್ ಪೇಂಟಿಂಗ್ ಇರ್ಬೋದು ಇತ್ಯಾದಿ. ಹಣ ಬರ್ತಾ ಇದೆ, ಆದರೆ ಹೆದ್ದಾರಿಯ ಒಂದು ಮೈಂಟೆನೆನ್ಸ್ ಆಗ್ತಾ ಇಲ್ಲ. ಅದೇ ರೀತಿ ಇಲ್ಲಿನ ಶಾಸಕರು ಚುನಾವಣಾ ಸಂದರ್ಭದಲ್ಲಿ ಬಂಟ್ವಾಳದ ಸೌಂದರ್ಯೀಕರಣ ಅಂತ ಹೇಳಿಕೊಂಡು ಒಂದು ಯೋಜನೆಯನ್ನು ಘೋಷಣೆ ಮಾಡಿದರು. ಬಹುಶಃ ಅವರು ಅವರ ಮನೆಯ ಅಥವಾ ಅಲ್ಲಿ ಸೌಂದರ್ಯೀಕರಣ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಬಟ್ ಬಂಟ್ವಾಳದ ಸೌಂದರ್ಯೀಕರಣ ಆಗ್ತಾ ಇಲ್ಲ. ಹಿಜಾಬ್ ಧರಿಸುವುದು ವ್ಯಕ್ತಿ ಸ್ವಾತಂತ್ರ್ಯ. ಯಾವುದೇ ವ್ಯಕ್ತಿಯ ಧಾರ್ಮಿಕ ವಿಚಾರಕ್ಕೆ ಧಕ್ಕೆಯಾದಾಗ ಮಾನವ ಹಕ್ಕಿನ ಪರ ನಿಲ್ಲುವುದು, ನೈತಿಕ ಬೆಂಬಲ ನೀಡುವುದು ಪಕ್ಷದ ಜವಾಬ್ದಾರಿಯಾಗಿದೆ. ಅಭಿವೃದ್ಧಿ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವುದು ಬಿಟ್ಟು ಇಂತಹ ವಿಚಾರಗಳ ಮೂಲಕ ಅಶಾಂತಿ ಸೃಷ್ಟಿ ಮಾಡಬೇಡಿ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಭಾಸ್ಕರ್ ಪ್ರಸಾದ್ ಹೇಳಿದರು. ಹಿಜಾಬ್ ಧರಿಸುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ. ಧಾರ್ಮಿಕವಾಗಿ ಈ ಸಂವಿಧಾನ ಕೊಟ್ಟಿರುವಂಥ ಅವಕಾಶ. ಪಕ್ಷದ ಸ್ಟ್ಯಾಂಡ್ ಏನು ಅಂತಂದರೆ ಹಿಜಾಬ್ ವಿರುದ್ಧವಾಗಿ ಹಿಜಾಬ್ ಪರವಾಗಿ ನಮ್ಮ ಸ್ಟ್ಯಾಂಡ್ ಅಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಇದೆ, ಧಾರ್ಮಿಕವಾಗಿ ಅವರ ಥರ ಆಚರಣೆಯನ್ನು ಮಾಡೋದ ಸ್ವಾತಂತ್ರ್ಯ ಇದೆ. ಅದಕ್ಕೆ ಧಕ್ಕೆ ಬಂದಾಗ ಅದು ಮುಸಲ್ಮಾನರು ಅಂತಲ್ಲ, ಯಾರದ್ದಾದರೂ ಸರಿ, ಯಾವುದೇ ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಆ ವ್ಯಕ್ತಿಯ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಪರವಾಗಿ ನಿಲ್ಲುವಂಥದ್ದು ನಮ್ಮ ಜವಾಬ್ದಾರಿ. ಅದು ದಲಿತರ ವಿಚಾರ ಇರಲಿ, ಹಿಂದುಳಿದ ವರ್ಗದ ವಿಚಾರ ಇರಲಿ, ಆದಿವಾಸಿಗಳ ವಿಚಾರ ಇರಲಿ, ಅಲೆಮಾರಿಗಳ ವಿಚಾರ ಇರಲಿ, ಮುಸಲ್ಮಾನರ ವಿಚಾರವೂ ಇರಲಿ, ಅವರ ಹಕ್ಕಿನ ಪರವಾಗಿ, ಮಾನವ ಹಕ್ಕಿನ ಪರವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ಈ ವಿಚಾರದಲ್ಲಿ ಏನು ರಾಜ್ಯ ಸರ್ಕಾರವೇ ಮುಂದಾಗಿ ಸ್ಪಾನ್ಸರ್ಡ್ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾ ಇದೆ ಹಿಜಾಬ್ ವಿಚಾರವನ್ನು ಇಟ್ಕೊಂಡು ಅಂತ ನಾನು ಆರೋಪ ಮಾಡ್ತೀನಿ. ಈ ರಾಜ್ಯ ಸರ್ಕಾರ ಇಂಥ ಕೃತ್ಯಗಳನ್ನು ನಿಲ್ಲಿಸಬೇಕು. ನೀವು ಅಭಿವೃದ್ಧಿಯ ವಿಚಾರಗಳನ್ನು ಜನರ ಮುಂದೆ ಇಟ್ಟು ನಿಮ್ಮ ಸರ್ಕಾರದ ಘನತೆ ಏನು ಅಂತ ಹೇಳ್ಕೋಬೇಕೇ ಹೊರತು ನಿಮ್ಮ ಅಭಿವೃದ್ಧಿ ವಿಚಾರಗಳು ಹೇಳ್ಕೊಳ್ಳೋಕೆ ಇಲ್ಲದೆ ಇರುವಾಗ ಹಿಜಾಬು, ಕೇಸರಿ, ತ್ರಿಶೂಲ,
ಧನ ಇಂಥ ವಿಚಾರಗಳನ್ನ ಇಟ್ಕೊಂಡು ರಾಜಕಾರಣ ಮಾಡುವಂತಹ ಅನಿಷ್ಟ ಪ್ರವೃತ್ತಿಯನ್ನು ಬಿಡಬೇಕು ಅನ್ನೋದು ನಮ್ಮ ಸ್ಟ್ಯಾಂಡ್. ರಾಷ್ಟ್ರೀಯ ಕಾರ್ಯದರ್ಶಿ ಇಲಿಯಾಸ್ ಮೊಹಮ್ಮದ್ ತುಂಬೆ, ಜಿಲ್ಲಾಧ್ಯಕ್ಷ ಅಬೂಬಕರ್ ಕುಳಾಯ್, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶಾಹುಲ್ ಹಮೀದ್ ಎಸ್ಎಚ್ ಈ ವೇಳೆ ಉಪಸ್ಥಿತರಿದ್ದರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise AQC, a unit of Star Queen Enterprises, behind Sri Brahma Babarai Temple, Bokapatna, Mangaluru. For bookings, contact 92433 01874.